ಎನ್ನುವುದು ಎಷ್ಟು ವಿಚಿತ್ರವಾದದ್ದು ಅಂತ ನೋಡಿದೀನಿ. ಮನುಷ್ಯನ ಬದುಕಿಗೆ ಜೀವನ ಅಂತ ಹೆಸರು, ಹರಿಯುವ ನದಿಗೂ ಕೂಡ ಜೀವನ ಎನ್ನುವ ಹಾಗೆ ಹೆಸರು. ಎಲ್ಲಿಯೋ ಗಿರಿಯ ಮೂಲದಲ್ಲಿ ಹುಟ್ಟಿದಂತಹ ತೊರೆಯೊಂದು ನದಿಯಾಗಿ ಹರಿದು ಸಮುದ್ರವನ್ನ ಸೇರುವ ಹಾಗೆ ಮನುಷ್ಯನ ಬದುಕು ಎನ್ನುವುದು ಅನಂತ ತಿರುವುಗಳ ಆಗರ ಅಲ್ಲದೆ ಇನ್ನೇನು ಹೇಳು. ನಾವು ನಡೆದು ಬಂದಂತಹ ದಾರಿಯನ್ನ, ಘಟನೆಗಳನ್ನೆಲ್ಲ ಒಂದೊಂದನ್ನೇ ಅವಲೋಕಿಸಿದ್ರೆ ನನಗನಿಸುತ್ತಾ ಇದೆ ಜಾನಕಿ, ಬದುಕು ಎಷ್ಟು ವಿಚಿತ್ರವಾದದ್ದು ಎನ್ನುವ ಹಾಗೆ. ಒಂದು ಮುಖದಲ್ಲಿ ಸಂಯೋಗವಾದರೆ ಮತ್ತೊಂದು ಮುಖದಲ್ಲಿ ವಿಪ್ರಯೋಗ, ಆಮೇಲೆ ಮತ್ತೆ ಸಂಯೋಗ, ಹೀಗೆ ವಿಚಿತ್ರ ಅನೇಕ ಘಟನೆಗಳಿಂದ ಕೂಡಿರುತ್ತದೆ ಬದುಕು. ಅದಕ್ಕಾಗಿ ಹೇಳುವುದಲ್ವೇ, ಕಾಲ ಗರ್ಭದ ಒಳಗೆ ಏನೆಲ್ಲ ಇದೆ ಎನ್ನುವುದನ್ನ ಒಬ್ಬ ವ್ಯಕ್ತಿ ತಿಳಿಯುತ್ತಾ ಇದ್ದರೆ ಎಷ್ಟೋ ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ಅದನ್ನ ತಿಳಿಯುವುದಕ್ಕೆ ಅಸಾಧ್ಯನಾಗಿ ತನ್ನ ಬದುಕಿನಲ್ಲಿ ಏರು ಇಳಿತ ಎರಡನ್ನೂ ಅನುಭವಿಸುತ್ತಾನೆ ಎನ್ನುವ ಹಾಗೆ ನಮ್ಮ ಬದುಕನ್ನೇ ನಾವು ಜ್ವಲಂತ ಸಾಕ್ಷ್ಯನ್ನಾಗಿ ಕೊಡಬಹುದಲ್ವೇನೆ ಹೇಳು. ಸುದೀರ್ಘ ವರ್ಷಗಳ ಕಾಲ ಬದುಕಿದಂತಹ ನನ್ನಯ್ಯ ದಶರಥ ಚಕ್ರವರ್ತಿಗಳಿಗೆ ಸಂತಾನದ ಭಾಗ್ಯವೇ ಇಲ್ಲದೆ ಹೋಯಿತು. ಮುಪ್ಪು ಆವರಿಸಿತು. ಇನ್ನು ಆ ಸೌಭಾಗ್ಯದಿಂದ ವಂಚಿತರಾದರು ಎನ್ನುವಷ್ಟರಲ್ಲಿ ಪುತ್ರ ಕಾಮೇಷ್ಟಿ ಎನ್ನುವಂತಹ ಯಾಗವನ್ನ ಮಾಡಿ 4 ಮಕ್ಕಳನ್ನ ಪಡೆದರು. ನಮ್ಮ ಬದುಕೇ ವಿಚಿತ್ರವಾದದ್ದು. ಶಾಸ್ತ್ರಾಕಾರರು, ಮಂತ್ರ ದುಷ್ಟಾರರು ಆದಂತಹ ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗೆ ಬಾಲಕನಾದಂತಹ ನಾನೇ ಬೇಕಾಯಿತು. ಆ ಹೊತ್ತಿನಲ್ಲೇ ಅಲ್ವೇ ತಾಟಕಿ, ಮಾರೀಚ, ಸುಬಾಹು ಮೊದಲಾದಂತಹ ರಾಕ್ಷಸರ ಸಂಹಾರನಲ್ಲಿದ್ದಾದದ್ದು. ಆಮೇಲೆ ರಾಜಾರಾಮನಾಗಿ ಮೆರೆದಾಡಬೇಕಾದಂತಹ ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ಲೋಕಾಭಿರಾಮನಾಗುವಂತಹ ಸೌಭಾಗ್ಯವು ನನ್ನ ಪಾಲಿಗೆ ಒದಗಿ ಬಂತಲ್ಲ. ನನ್ನನ್ನು ಅನುಸರಿಸಿಕೊಂಡು ನೀನು ನನ್ನ ಅನುಜನಾದಂತಹ ಲಕ್ಷ್ಮಣನು ವನವಾಸಕ್ಕೆ ಹೊರಟವರು. ಗಂಗಾ ತೀರವನ್ನ ಗುಹನಿಂದ ಉತ್ತರಿಸಿ ಚಿತ್ರಕೂಟವನ್ನ ಸೇರಿ ಪಂಚವಟಿಯಲ್ಲಿ ನಾವಿದ್ದ ಆ ಸಂದರ್ಭವನ್ನು ನಾನು ಎಣಿಸುವುದು. ಪ್ರಪಂಚ ಮುಖಕ್ಕೆ ಹೆಣ್ಣು ಹೇಗಿರಬೇಕು ಎನ್ನುವುದು ನೀನು ಆದರ್ಶವಾಗಿ ತೋರಿಸಿಕೊಟ್ರೆ ಲೋಕಮುಖದಲ್ಲಿ ಹೆಣ್ಣು ಹೇಗಿರಬಾರದು ಎನ್ನುವ ಹಾಗೆ ಮಾದರಿಯಾದವಳು ಯಾರು ಕೇಳಿದ್ರೆ ರಾಕ್ಷಸಿಯಾದಂತಹ ಶೂರ್ಪನಖಿ. ಅವಳ ನಾಸಚ್ಛೇದದ ಪ್ರಕರಣದಿಂದಲಾಗಿ ಅಲ್ವಿ ದುಷ್ಟನಾದಂತಹ ರಾವಣ ಪಂಚವಟಿಯಲ್ಲಿರುವ ಆ ಕಾಲದಲ್ಲಿ ನಿನ್ನನ್ನ ಕದ್ದೊಯ್ದದ್ದು. ನಿನ್ನನ್ನ ಹುಡುಕುತ್ತಾ ದಕ್ಷಿಣಾಭಿಮುಖವಾಗಿ ಸಾಗಿ ಬಂದೆ. ಪಕ್ಷಿರಾಜನಾದಂತಹ ಸೌರದೇಯಾದಂತಹ ಜಟಾಯುವಿನಿಂದ ಉಪಕೃತನಾದಂತಹ ನಾನು ಮುಂದೊತ್ತಿ ಬಂದಂತಹ ಆ ಕಾಲದಲ್ಲಿ ಸುಗ್ರೀವನ ಜೊತೆಯಲ್ಲಿ ಸಖ್ಯವೋ, ವಾಲಿಯ ನಿಗ್ರಹವೋ, ಹನುಮಂತನಿಗೆ ನನ್ನ ದರ್ಶನದ ಭಾಗ್ಯವನ್ನ ಒದಗಿಸಿ ಅನೇಕ ವಾನನ ವೀರರನ್ನೆಲ್ಲ ಒಳಗೂಡಿಕೊಂಡು ಶತಯೋಜನ ವಿಸ್ತೀರ್ಣ ಹೊಂದಿದಂತಹ ಶರದಿಗೆ ಸೇತುವೆಯನ್ನ ಕಟ್ಟಿ ಲಂಕೆಯನ್ನ ಸೇರಿ ದುಷ್ಟ ರಾವಣಾದಿ ರಕ್ಕಸರನ್ನೆಲ್ಲ ಸಂಹರಿಸಿದೆ. ನನ್ನಿಂದ ದೂರವಾದಂತಹ ನಿನ್ನನ್ನ ಮರಳಿ ಪರಿಗ್ರಹಿಸಿದೆ. ಮತ್ತೆ ಅಯೋಧ್ಯ ಪಟ್ಟಣವನ್ನ ಸೇರಿದಂತಹ ನಾನು ರಾಜಾರಾಮನಾಗಿ ಮೆರೆದಾಡಿದವನಿದ್ದೇನೆ. ಯಾರ ಕನಸು ರಾಮರಾಜ್ಯ ಆಗಬೇಕು ಅಂತ ಬಯಸಿದ ಪ್ರಜೆಗಳಿಗೆ ಇವತ್ತು ರಾಮರಾಜ್ಯದ ಆ ಕನಸು ನನಸಾಯಿತು ಎನ್ನುವ ಹಾಗೆ ಪ್ರತಿಯೊಬ್ಬರು ಸಂತೋಷ ಚಿತ್ತರಾಗಿದ್ದಾರೆ. ನೋಡು ನನ್ನ ಬದುಕನ್ನ. ಸುದೀರ್ಘವಾದಂತಹ ನನ್ನ ತಿರುಗಾಟದಲ್ಲಿ ಎಲ್ಲಿ ಹೇಗಿರಬೇಕು, ಯಾವ ಕಾರ್ಯವನ್ನ ಮಾಡಬೇಕೆನ್ನುವುದನ್ನ ತೋರಿಸಿಕೊಟ್ಟಿದ್ದೇನೆ. ಗುರುಗಳಾದಂತಹ ವಿಶ್ವಾಮಿತ್ರರಿಗೆ ಶಿಷ್ಯನಾಗಿ, ದಶರಥ ಚಕ್ರವರ್ತಿಗಳಿಗೆ ಕಂದನಾಗಿ, ಸುಗ್ರೀವನಿಗೆ ಸಖನಾಗಿ, ದುಷ್ಟನಾದಂತಹ ರಾವಣನಿಗೆ ವೈರಿಯಾಗಿ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಂಡವನು ನಾನು. ಯೋಚಿಸುವುದು ಏನು, ಅವರಿಗೆಲ್ಲ ಹೀಗೊಂದು ಮುಖದಲ್ಲಿ ನಾನು ಕಾಣಿಸಿಕೊಂಡ್ರೆ ನನ್ನ ಅರಸಿಯಾದಂತಹ ನಿನಗ ನಾನು ಹೇಗೆ ಕಂಡಿರಬಹುದು ಎನ್ನುವ ಹಾಗೆ ನಿನ್ನ ಅಂತರಂಗವನ್ನು ನನ್ನಲ್ಲಿ ಬಿಚ್ಚಿಡ್ತೇನೆ ಹೃದಯೇಶ್ವರಿ. ಸ್ವಾಮಿ, ಹೆಂಡತಿಯ ಹೃದಯ ಎಂಬಂತ ಹೆಸರೊಂದುಂಟು, ಮತ್ತೆ ಬಿಚ್ಚಿಡುವುದಕ್ಕೆ ಏನುಂಟು ಹೇಳಿ ಸ್ವಾಮಿ. ನನ್ನ ಒಳಗೂ ನೀವೇ, ನನ್ನ ಹೊರಗೂ ನೀವೇ, ಸುತ್ತಲೂ ಇರುವುದು ನೀವೇ ತಾನೆ. ನಿಮ್ಮೊಳಗೆ ನಾನು ಬಿಟ್ಟು ನನ್ನೊಳಗೆ ನೀವು ಅಲ್ಲ ಸ್ವಾಮಿ. ವಲ್ಲಭ, ನಿಮ್ಮನ್ನ ಮದುವೆಯಾದ ಬಳಿಕ, ಈ ಅಯೋಧ್ಯೆಯನ್ನು ಸೇರಿದ ಬಳಿಕ ಯಾವ ಸೌಭಾಗ್ಯಕ್ಕೂ ನನಗೆ ಕೊರತೆಯಾಗಲಿಲ್ಲ. ನಾಡನ್ನು ಬಿಟ್ಟು ಕಾಡನ್ನು ಸೇರಿದಾಗಲೂ ನನ್ನ ಮನಸ್ಸಿಗೆ ನೆಮ್ಮದಿ ಇತ್ತು. ಹಾಗಾದ್ರೆ ಈ ನೆಮ್ಮದಿ ಎಲ್ಲಿಂದ ಬಂತು? ನಿಮ್ಮ ಮದುವೆಯಾದ ಕಾರಣದಿಂದಾಗಲೇ ಅಲ್ವೇ ಈ ನೆಮ್ಮದಿ ಮತ್ತು ಈ ಸಾತ್ವಿಕತೆ ಹಾಗೆ ಉಳಿಯುವುದಕ್ಕೆ ಸಾಧ್ಯವಾಯಿತು ವಲ್ಲಭ.
ನೀವು ನಾನಾ ಮುಖದಲ್ಲಿ ಕಾಣಿಸಿಕೊಂಡವರು. ವ್ಯಕ್ತಿಯೊಬ್ಬರಾದರೂ ನಿಮ್ಮ ವ್ಯಕ್ತಿತ್ವಕ್ಕೆ 10 ಮುಖಗಳನ್ನ ಕಂಡಿದ್ದೇನೆ ಸ್ವಾಮಿ. ಯಜ್ಞ ಸಂರಕ್ಷಕರು ನೀವಾದ್ರಿ, ಹೆಚ್ಚೇನು ರಕ್ಕಸರ ಸಂಹಾರಕರೂ ನೀವಾದ್ರಿ, ಶಬರಿಗೆ ಮೋಕ್ಷ ಕೊಟ್ಟವರೂ ನೀವಾದ್ರಿ, ಜೊತೆಯಲ್ಲಿ ವಾಲಿಯನ್ನ ನಿಗ್ರಹಿಸಿ ಅವನಿಗೂ ಅನುಗ್ರಹಕಾರಕರು ನೀವಾದ್ರಿ. ನಿಗ್ರಹ ಮತ್ತು ಅನುಗ್ರಹ ಶಕ್ತಿ ಸಂಪನ್ನರು ಈ ಸೃಷ್ಟಿಯಲ್ಲಿ ಯಾರು? ರಾಮನೊಬ್ಬನೇ ಎಂಬಂತ ತತ್ವಕ್ಕೆ ನಾವೆಲ್ಲ ಬದ್ಧರಾಗಿದ್ದು ಅದು ನಿಮ್ಮ ಆದರ್ಶವನ್ನ ಕಂಡು ಸ್ವಾಮಿ. ವಲ್ಲಭ ರಾವಣಾದಿ ಕಳವಳ ಕೊಂದಿದ್ದು, ಆಮೇಲೆ ನನ್ನನ್ನ ಸೇರಿದ್ದು, ಮತ್ತೆ ಮರಳಿ ಕರೆದುಕೊಂಡು ಬಂದಿದ್ದು, ಆ ಬಳಿಕ ಸತ್ವ ಪರೀಕ್ಷೆಯೂ ಆಗಿದ್ದು. ಸತ್ವ ಪರೀಕ್ಷೆಯಲ್ಲಿ ನಾನು ಗೆದ್ದಿದ್ದು ನಿಮ್ಮಿಂದಾಗಿ ಅಲ್ಲವೇ? ಎಲ್ಲವೂ ನಿಮಗೆ, ಎಲ್ಲವೂ ನಿಮ್ಮಿಂದಲೇ. ಹೆಚ್ಚೇನು ಸೀತೆಯ ಬದುಕು ಬೆಳಗುವುದಕ್ಕೆ ಕಾರಣ ನೀವೇ ಹೊರತು ನನ್ನದೇನು ಇಲ್ಲ ಸ್ವಾಮಿ. ಸೀತಾ, ನಿನ್ನನ್ನ ಪಡೆದಂತಹ ನನ್ನ ಬದುಕು ಧನ್ಯ ಅಂತ ಭಾವಿಸ್ತೀನಿ. ಇದು ಈ ಹೊತ್ತಿನಲ್ಲಿ ತುಂಬು ಗರ್ಭಿಣಿಯಾಗಿದ್ದೀಯ. ಗರ್ಭಿಣಿಯಾದ ನಿನ್ನ ಬಯಕೆಯನ್ನು ಈಡೇರಿಸಬೇಕಾದದ್ದು ಪತಿಯಾಗಿ ನನಗೆ ಕರ್ತವ್ಯವೇ ಹೌದು ತಾನೆ? ಹೇಳಿಕೋ ಸೀತಾ, ನಿನ್ನ ಆಸೆ ಏನುಂಟು ಎನ್ನುವ ಹಾಗೆ ಅದನ್ನು ನಾನು ಈಡೇರಿಸ್ತೇನೆ. ಏನು ಬಯಕೆ ಹೊಂದಿದೆ ಸಲ್ಲಿಸುವೆಯನಲ್ಲ, ಬಯಕೆ ಹೊಂದಿದೆ ಸಲ್ಲಿಸುವೆಯನಲ್ಲ, ಬಯಕೆ ಹೊಂದಿದೆ ಸಲ್ಲಿಸುವೆಯನಲ್ಲ. ಭಯವನ್ನು ಆವರಿಸಿತ್ತು. ಬಯಕೆಯನ್ನು ಹೇಳ್ಕೊಳ್ಳಬಾರದು ನಾನು ಅಂತ. ಯಾಕೆಂದ್ರೆ ಹಿಂದೊಂದು ಸಂದರ್ಭ ಪಂಚವಟಿಯಲ್ಲಿ ನಾವಿರುವ ಕಾಲಕ್ಕೆ ನಾನು ಬಯಕೆ ಒಂದನ್ನ ಹೇಳಿದ್ದೆ. ತನ್ನಂಗ ತಿನ್ನಂಗ ದಿಕ್ಕಿಟ್ಟ ತೋಯಂಗ ಪುಳಿವ ಪಂಗದ ಭಗವ ನಾನು ಕಂಡಿದ್ದು. ಆಮೇಲೆ ಬೇಬ್ರಮ್ ಅಂತ ಬಯಕೆಯನ್ನು ನಿಮ್ಮಲ್ಲಿ ಹೇಳಿದ್ದು. ಹಾಗಾದ್ರೆ ಆ ಬಯಕೆ ಹೇಳಿದಾಗ ಮತ್ತೆ ನಾವಿಬ್ಬರು ದೂರ ಆದೆವು ತಾನೆ. ಬದುಕಿನಲ್ಲಿ ಅವಘಡವೇ ಬಂದೋಯ್ತು ಅಲ್ಲವೇ? ಹಾಗಾಗಿ ಬಯಕೆಯನ್ನು ಹೇಳುವುದಕ್ಕೆ ಭಯದಿಂದ ಇದ್ದೆ ನಾನು. ಕಾಲ ಒಂದೇ ರೀತಿ ಇರುವುದಿಲ್ಲವಲ್ಲ. ನಡೆದಂತಹ ದುರ್ಘಟನೆಗಳನ್ನೆಲ್ಲರೂ ಬರೆಯೋಣ. ಸುಖದ ಮುಂಬೆಗಳನ್ನ ನಾವು ಈ ಹೊತ್ತಿನಲ್ಲಿ ಕಾಣೋಣ. ಹೇಳಿಕೋ, ನಾನು ಈಡೇರಿಸ್ತೇನೆ ಸ್ವಾಮಿ. ಆವತ್ತು ನಾನು ಬೇಡ ಅಂತ ಹೇಳಿದ್ದೆ, ಇವತ್ತು ನಾನೇ ಹೇಳ್ತಾ ಇದ್ದೇನೆ ಈಡೇರಿಸ್ತೇನೆ ಅಂತ. ಹೇಳ್ತೇನೆ. ಯಾವುದೋ ಆಭರಣಗಳ ಆಸೆ ಇಲ್ಲ, ಯಾವುದೋ ಸೀರೆಯ ಆಸೆ ನನಗಿಲ್ಲ. ಆದರೆ ಅಮೂಲ್ಯ
ದುರ್ಘಟವಾದ ಆಸೆ. ಯಾವುದದು? ನಾವು ಯಾವುದನ್ನ ಬಯಸ್ತೇವೋ ಹಾ. ಆ ಬಯಸಿದ ವಸ್ತು ಇರಲಿ, ವಾತಾವರಣವಿರಲಿ, ನಮ್ಮ ಪಂಚೇಂದ್ರಿಯಗಳಿಗೂ ಸುಖವನ್ನ ಕೊಡಬೇಕು ತಾನೆ. ಖಂಡಿತ ಖಂಡಿತ. ಅಂತವುದನ್ನೇ ನಾವು ಬಯಸಬೇಕು ಸ್ವಾಮಿ. ಹಾ. ನಾಡನ್ನ ಬಿಟ್ಟು ಕಾಡನ್ನ ಆವತ್ತು ನಾವು ಸೇರಿದವರು. ಹೌದು. ಹಾಗೆ ಕಾಡಿನಲ್ಲಿ ಇರುತ್ತಿರುವ ಕಾಲಕ್ಕೆ ಹಾ. ಎಷ್ಟೋ ಮನು ಮುನಿಗಳ ಸಂದರ್ಶನ ನಮಗಾಗಿದೆ ತಾನೆ. ಹೆಚ್ಚೇನು, ಎಷ್ಟೋ ಮುನಿ ಭಕ್ತಿಯರ ಸಹವಾಸದಿಂದಾಗಿ ನಾನು ಆವತ್ತು ಧನ್ಯಳಾಗಿದ್ದೆ. ಹಾ. ನನ್ನ ಬದುಕು ಪುನೀತವಾಗಿತ್ತು ಸ್ವಾಮಿ. ಆ ಬಳಿಕ ಎಷ್ಟೋ ದುರ್ಘಟನೆಗಳನ್ನು ಕಳೆದು ಹಾ. ಮತ್ತೆ ಅಯೋಧ್ಯೆಗೆ ಒಂದು ಕೆಲವು ಕಾಲ ಸಂದು ಹೋಯಿತು. ನಾವು ಯಾವತ್ತೂ ಅಡವಿ ಕಡೆಗೆ ಹೋದವರೇ ಅಲ್ಲ. ಹಾಗಾದ್ರೆ ಅಡವಿಗೆ ಹೋಗದೆ ಅಂತ ಪುಣ್ಯಾತ್ಮರ ದರ್ಶನವೂ ಸಿಗುವುದಿಲ್ಲ ನಮಗೆ. ಮನು ಮುನಿಗಳ ಸಂದರ್ಶನ ಮಾಡಬೇಕು, ಅವರ ಪಾದ ಪೂಜೆ ಮಾಡಬೇಕು. ಹೆಚ್ಚೇನು, ಅಲ್ಲಿ ನಡೆಯುವಂತ ಹೋಮಗಳ ಆ ಧೂಮ ನನ್ನ ಮೂಗನ್ನ ಸೇರಬೇಕು ಸ್ವಾಮಿ. ತನ್ಮೂಲಕವಾಗಿ ನಾಸಿಕ ಧನ್ಯವಾಗಬೇಕು. ಅಲ್ಲಿಯ ಮಂತ್ರಘೋಷವನ್ನು ನನ್ನ ಕರ್ಣದ ಮೂಲಕವಾಗಿ ಕೇಳಬೇಕು. ಆ ಮೂಲಕ ಈ ಕರ್ಣಗಳು ಮತ್ತೊಮ್ಮೆ ಧನ್ಯತೆಯನ್ನ ಕಾಣಬೇಕು ಸ್ವಾಮಿ. ಅಲ್ಲಿಯ ಶಾಂತ ಪರಿಸರವನ್ನ ಈ ಕಂಗಳು ನೋಡಬೇಕು. ತನ್ಮೂಲಕವಾಗಿ ನನ್ನ ಕಣ್ಣುಗಳು ಪಾವನವಾಗಬೇಕು ಸ್ವಾಮಿ. ಹೆಚ್ಚೇನು, ಅಲ್ಲಿಯ ಗುಡಿಯಲ್ಲಿ ಒಮ್ಮೆ ನಾನು ಕುಳಿತಂತಾದ್ರೆ ನನ್ನ ಮೈ ಮನೆಗಳು ಪುಲಕಿತಾನಂದವನ್ನ ಪಡೆಯುವುದಕ್ಕೆ ಸಾಧ್ಯ ಉಂಟು ಅಲ್ಲವ. ಹಾಗಾಗಿ ಒಮ್ಮೆ ಮನುಮುನಿಗಳ ಸಂದರ್ಶನ ಮಾಡೋಣ, ಒಮ್ಮೆ ಅಡವಿಗೆ ಹೋಗೋಣ. ಇದ್ರ ಹೊರತಾಗಿ ಬೇರೆ ಬಯಕೆ ನನಗಿಲ್ಲ. ಇಷ್ಟೇ. ಸತಿಯ ಬಯಕೆಯ ನಡೆಸುವುದು, ಸತಿಯ ಬಯಕೆಯ ನಡೆಸುವುದು ಬಲು ಹಿತದ ಕಜ್ಜವು ಪತಿಗೆ ಬಲು ಹಿತದ ಕಜ್ಜವು ಪತಿಗೆ ನೂತನ ಸಮ್ಮತಿಯ ನಿಂದನು ರಘುಕುಲೋತ್ತಮ ನಗು ನಗುತ ಮುದದೇ ಸಮ್ಮತಿಯ ನಿತ್ತನು ರಘುಕುಲೋತ್ತಮ ನಸು ನಗುತ ಮುದದಿ ಬದುಕದು ವಿಚಿತ್ರ ಎನ್ನುವ ನನ್ನ ಮಾತಿಗೆ ಈಗಲೂ ಬೆಲೆ ಬರ್ತಾ ಉಂಟು. ನೋಡಿದೀಯಾ? ಏನು ಸಾಮ್ರಾಜ್ಞಿ ನೀನು, ಸ್ಥಾನ ದೊಡ್ಡದು, ಆದ್ರೆ ಬಯಕೆ ಬಹಳ ಸಣ್ಣದಾಗಿ ಹೋಯ್ತಲ್ಲ. ಸ್ವಾಮಿ, ಹಾ. ಕಾಣುವುದಕ್ಕೆ ಸಣ್ಣದಿರಬಹುದು ಅಲ್ಲವ, ಅನುಭವಿಸುವುದಕ್ಕೆ ಅದು ದೊಡ್ಡದು. ಅರ್ಥ ಆಗುತ್ತದೆ. ಈ ಸಣ್ಣದು ದೊಡ್ಡದು ಹಾ. ಅಳತೆ ಎಲ್ಲಿಂದ ಹೇಳಿ? ನಮ್ಮ ಮನಸ್ಸಿನಿಂದ ತಾನೆ. ಹೌದು. ಒಬ್ಬರಿಗೆ ಹಿತವಾಗಿದ್ದು ಇನ್ನೊಬ್ಬರಿಗೆ ಅಹಿತವಾಗುತ್ತದೆ, ಖಂಡಿತ. ಅವರಿಗೆ ಅಹಿತವಾಗಿದ್ದು ಇವರಿಗೆ ಹಿತವಾಗುತ್ತದೆ. ಹಾ. ಹಾಗಾದ್ರೆ ನನಗೆ ಈ ನಾಡಿಗಿಂತಲೂ ಕಾಡೇ ಹಿತವಾಗಿ ಕಾಣುತ್ತಿದೆ ಸ್ವಾಮಿ. ಅದೇ ನನಗೆ ವಿಚಿತ್ರವಾದದ್ದು. ಸುದೀರ್ಘ 14 ವರ್ಷಗಳ ಕಾಲ ವನವಾಸದಲ್ಲಿ ಕಳೆದಂತಹ ನಾವು ಈಗ ಮತ್ತದೇ ವನವಾಸದ ಬದುಕನ್ನ ಸವಿತೀಯ ನೀನು ಇಷ್ಟಪಡ್ತೀಯ ಅಂತಾದ್ರೆ ವಿಚಿತ್ರ ಅಲ್ಲದೆ ಇನ್ನೇನು ಹೇಳು. ಹೃದಯೇಶ್ವರಿ, ಬಡವನಾದವರು ಕೂಡ ಗರ್ಭಿಣಿಯಾದ ಹೆಂಡತಿಯ ಬಯಕೆಯನ್ನ ಈಡೇರಿಸುವುದಕ್ಕೆ ಸರ್ವಕಾಲಕ್ಕೂ ಸಿದ್ಧನಾಗಿ ನಿಲ್ತಾನೆ. ಹೆಚ್ಚೇಕೆ ಗ್ರಾಮೀಣ ಪ್ರದೇಶದಲ್ಲೊಂದು ಮಾತೇ ಉಂಟು. ಏನು? ಬಯಕೆಯ ಆಸೆಯನ್ನ ಈಡೇರಿಸದೆ ಹೋದ್ರೆ ಮುಂದೆ ಹುಟ್ಟುವಂತಹ ಮಕ್ಕಳ ಕಿವಿ ಸೋರ್ತದೆ ಅಂತ. ಎಲ್ಲವೂ ಅವರವರ ಭಾವಕ್ಕೆ ಲತೆಯ ಮಂಟಪದೊಳಗೆ ತನ್ನಯ ಪತಿಯ ಮಡಿಲಲ್ಲಿರಿಸಿ ತಲೆಯನು ಸತಿಯು ನಿದ್ರಿದೆ ನೋಡಿ ರಘುವರ ನಿಂತು ಯೋಚಿಸಿದ ರಘುವರ ನಿಂತು ಯೋಚಿಸಿದ ಗುರುಗಳೆಂದಿಯ ತೆರದೆ ಜಾನಕಿ ಧರಿಸಿರುವಳಿಯಮಳ ಪಿಂಡಕ್ಕೆ ಗುರುಗಳೆಂದಿಗ ತೆರದಿ ಜಾನಕಿ ಧರಿಸಿರುವಳಿಯಮಳ ಪಿಂಡಕ್ಕೆ
ವಿಶ್ವಾಮಿತ್ರ ನಿರತಿಗ ಶರ ವಿಜೃಂಭಕಗಳನ್ನು ಶ್ರೀ ರಘುವರನು ತಾನುಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ಶ್ರೀ ರಘುವರನು ತಾನುಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ಮುಖದ ಲಕ್ಷಣ ಹಾಗೂ ದೇಹ ಸ್ಥಿತಿಯನ್ನ ಗಮನಿಸಿದಂತಹ ಜ್ಞಾನಿಗಳು ಶಾಸ್ತ್ರಾಕಾರರಾದಂತಹ ಗುರು ವಶಿಷ್ಠರು ಈವಾಗಲೇ ಹೇಳಿದ್ದಾರೆ, ನಿನ್ನ ಮಡದಿಯಾದಂತಹ ಸೀತೆ ಉಭಯ ಶಿಶುಗಳಿಗೆ ಜನ್ಮವನ್ನ ನೀಡುತ್ತಾಳೆ ಎನ್ನುವ ಹಾಗೆ. ಹೌದದು, ಸೂರ್ಯ ವಂಶದ ಕುಡಿಗಳು ನನ್ನ ಕೀರ್ತಿಯನ್ನ ಪಾನಂತರಕ್ಕೆ ಏರಿಸಬೇಕಾದಂತಹ ಉಭಯ ಶಿಶುಗಳಿಗೆ ತಂದೆಯಾಗಿ ಶ್ರೀರಕ್ಷೆಯನ್ನು ನಾನು ಕೊಡಲೇಬೇಕು ತಾನೆ. ಆದ್ದರಿಂದ ಗುರುಗಳಾದಂತಹ ವಿಶ್ವಾಮಿತ್ರರು ಬೋಧಿಸಲ್ಪಟ್ಟಂತಹ ವಿಜೃಂಭಕಾಸ್ತ್ರ ಅದನ್ನ ಪ್ರಯೋಗಿಸುವ ಬಗೆಯನ್ನು ನನ್ನ ಮಕ್ಕಳಿಗೆ ತಿಳಿಸಬೇಕಾಗಿದೆ. ಆದ್ದರಿಂದ ಗರ್ಭಸ್ಥ ಶಿಶುಗಳಿಗೆ ತಿಳಿಯುವ ಹಾಗೆ ಸೀತೆಯ ಕಿವಿಯಲ್ಲಿ ಬೋಧಿಸುತ್ತೇನೆ. ಹುಡುಕುತಲ್ಲಿಗೆ ಬಂದ ಭದ್ರಾಗ ಹುಡುಕುತಲ್ಲಿಗೆ ಬಂದ ಭದ್ರರಾಮನ ನೋಡಿ ಪಡವಿಪತಿಯಲ್ಲಿಗಳಿಗೆರಗಿ ಕಡುದು ಗುಣದಿಲ್ಲದಿರಲು ನಗುನಗುತ್ತಲಾತನು ನುಡಿದಿದನು ಜನ ಬದ್ದಲನು. ಏನೋ ಬಂದೈತರನೆ ಮಗದಿದು ಗುಣವಿದೆಯೇ, ಏನೋ ಬಂದೈತರನೆ ಮಗದಿದು ಗುಣವಿದೆಯೇ, ಹಾನಿಯಾರಿಂದಾಯ್ತು ಬೇಡು, ಹಾನಿಯಾರಿಂದಾಯ್ತು ಬೇಡು, ಏನೋ ದಲಗಲದ ನೋಡಿಕೊಂಡ ಬೆನು ತುಂಬೋನ ಗುರದರವೆರಲಿ ಕೆಂದ. ಯಾರು ಭದ್ರನೇ? ಸತಿಪತಿಯರಿರುವ